ಸಾಮಾನ್ಯ ಸಭೆಯಲ್ಲಿ ಪ್ರಶ್ನೆ ಕೇಳಿದ್ದಕ್ಕೆ ಬಂಟ್ವಾಳ ತಾಲೂಕಿನ ನಾವೂರ ಗ್ರಾಮ ಪಂಚಾಯತ್ ಸದಸ್ಯನ ಮೇಲೆ ಅಧ್ಯಕ್ಷರು ಹಲ್ಲೆ ನಡೆಸಿದಲ್ಲದೆ ಚೂರಿ ಹಾಕಲು ಯತ್ನಿಸಿದ ಘಟನೆ ಗ್ರಾಮ ಪಂಚಾಯತ್ ಸಭಾಂಗಣದೊಳಗೆ ನಡೆದಿದೆ. ಗಾಯಗೊಂಡ ಸದಸ್ಯ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ನಾವೂರು ಗ್ರಾಮ ಪಂಚಾಯತ್ ಸದಸ್ಯ ಜನಾರ್ದನ ಎಂಬುವರ ಮೇಲೆ ಇಲ್ಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಮೇಶ್ ಕುಳಾಲ್ ಅವರು ಹಲ್ಲೆ ನಡೆಸಿದ್ದಾರೆಂದು ದೂರಿನಲ್ಲಿ ತಿಳಿಸಲಾಗಿದೆ. ಗ್ರಾಮ ಪಂಚಾಯತ್ನಲ್ಲಿ ಇಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಕಾಮಗಾರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಲ್ ಪಾವತಿ ವಿಚಾರಕ್ಕೆ ಪ್ರಶ್ನೆ ಕೇಳಿದ್ದಕ್ಕೆ ಅಧ್ಯಕ್ಷರು ಹಲ್ಲೆ ನಡೆಸಿ ಬಳಿಕ ಚೂರಿಯಿಂದ ಇರಿತ ಮಾಡಲು ಮುಂದಾಗಿದ್ದರು. ಸದಸ್ಯರ ಮಧ್ಯಪ್ರವೇಶದಿಂದ ಚೂರಿ ಇರಿತದಿಂದ ಬಚಾವಾಗಿದ್ದೇನೆಂದು ಹಲ್ಲೆಗೊಳಗಾದ ಸದಸ್ಯ ಜನಾರ್ದನ ಅವರು ದೂರಿದ್ದಾರೆ. ಸದಸ್ಯ ಜನಾರ್ದನ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದು ಗ್ರಾಮಾಂತರ ಎಸ್ಐ ಹರೀಶ್ ಭೇಟಿ ನೀಡಿ ಮಾಹಿತಿಯನ್ನ ಪಡೆದಿದ್ದಾರೆ. ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆ ಅಧ್ಯಕ್ಷರ ಬಿಲ್ಲದ ವಿಷಯ ಪಾತಿರ್ನಾಗ 14 ಪೆನ್ನಸ್ ಬಿಲ್ಲದ ವಿಷಯ ಪಾತಿರ್ನಾಗ ಎಂಗ್ಲ ಅಧ್ಯಕ್ಷ ಬತ್ತು ಬಿಸತಿ ಬತ್ತು ಮೇಲ್ ಕೈ ಬಾಟಿರು ಇದು ಪಂಚಾಯತ್ ಸದಸ್ಯ ವಿಜಯ್ ನಾರಾಯಣೆ ಮತ್ತು ಮಾತು ಎಂಗ್ಲ ಎನ್ಮ ಮೆಂಬರ್ನ ಸೇರಿದು ಎಂಗ್ಲ ಒಂಥದ್ದು ಗಂಡ ಇದನ್ನ ಬಿಸತಿ ಬಟ್ಟು ಕೆಪ್ಪೆ ಅಭಿಪ್ರಾಯ